ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಬಿಲ್ಲವ ಈಡಿಗ ನಾಮಧಾರಿ ಸೇರಿನಂಚ ಸಮಾಜದ ಬೇಡಿಕೆಯನ್ನು ನಡಪಾದ ಕೊರಿಯರೆ ಕಲಬುರಗಿ ಜಿಲ್ಲೆ ಚಿತ್ತಾಪುರ ಕರದಾಳದ ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದ ನಿಲಿಟ್ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿ ವಿಧಾನಸೌಧ ಮುಟ್ಟ ದೀವನ ಪಾದಯಾತ್ರೆ ಶುಕ್ರವಾರ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದ ಶುರುವಾಂಡು ಕೇಂದ್ರದ ದುಂಬುದ ಮಂತ್ರಿ ಕುದ್ರೋಳಿ ಕ್ಷೇತ್ರದ ಅಭಿವೃದ್ಧಿದ ಸಾರಥಿ ಬಿ ಜನಾರ್ದನ ಪೂಜಾರಿ ಪಾದಯಾತ್ರೆಯನ್ನು ಉದಿಪನ ಮಲ್ತೇರು ಬಿಲ್ಲವ ಈಡಿಗ ನಾಮಧಾರಿ ಸೇರಿನಂಚ ಸಮಾಜದ ಬೇಡಿಕೆಯನ್ನು ನಡಪಾದ ಕೊರಿಯರೆ ಕಲಬುರಗಿ ಜಿಲ್ಲೆ ಚಿತ್ತಾಪುರ ಕರದಾಳದ ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದ ನಿಲಿಟ್ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿ ದೀವನ್ನ ವಿಧಾನಸೌಧ ಮುಟ್ಟ ಪಾದಯಾತ್ರೆ ಶುಕ್ರವಾರ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದ್ದು ಪಿದಾಡಿಯರ ಅಟ್ಟಣೆ ಮಲ್ತದು ಉದಿಪನ ಲೇಸು ನಡೆತಂಡು 10 ಮುಖ್ಯ ಬೇಡಿಕೆಯನ್ನು ದುಂಬುದಿದ್ದು ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ್ದು ಬೆಂಗಳೂರು ವಿಧಾನಸೌಧ ಮುಟ್ಟ ನಡಪಾವನ 550 ಕಿಲೋಮೀಟರ್ ಪಾದಯಾತ್ರೆಯನ್ನು ಜನಾರ್ದನ ಪೂಜಾರಿಯರು ಉದಿಪನ ಮಲ್ತೇರು ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್ ಸಿನಿಮಾ ನಟಿ ಸುಮಂತ್ ಅಲ್ವಾ ಅಖಿಲ ಭಾರತ ಬಿರುವೇರೆ ಸಂಘದ ಗುರುಕಾರ್ಯರು ಡಾಕ್ಟರ್ ರಾಜಶೇಖರ್ ಕೋಟ್ಯನ್ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಮಂಡಳಿ ಕೋಶಾಧಿಕಾರಿ ಆರ್ ಪದ್ಮರಾಜ್ ಕರ್ನಾಟಕ ರಾಜ್ಯ ನಾರಾಯಣ ಗುರು ವಿಚಾರ ವೇದಿಕೆಯ ಗುರುಕಾರ್ಯರು ಸತ್ಯಜಿತ್ ಸುರತ್ಕಲ್ ಗೆಜ್ಜಗಿರಿ ನಂದನ ಬಿತ್ತಲ್ ಕೋಟಿ ಚಿನ್ನಯ ದೇಯಿ ಬೈದ್ಯತಿ ಮೂಲತಾಣದ ಗುರುಕಾರ್ಯರು ಪಿತಾಂಬರ ಹೆರಾಜೆ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಗುರುಕಾರ್ಯರು ಚಿತ್ತರಂಜನ್ ಬೋಳಾರ ದುಂಬುದ ಮೇಯರ್ ಕವಿತಾ ಸನಿಲ್ ಅನಿತಾ ಕೃಷ್ಣಮೂರ್ತಿ ಪುರುಷೋತ್ತಮ ಪೂಜಾರಿ ಪದ್ಮನಾಭ ಕೋಟ್ಯನ್ ಸಿಗಂದೂರು ಶ್ರೀ ಚೌಡೇಶ್ವರಿ ದೇವಸ್ಥಾನದ ಧರ್ಮದರ್ಶಿ ಇಂಚ ಧಾರ್ಮಿಕ ಸಾಮಾಜಿಕ ರಾಜಕೀಯ ನಾಯಕರು ಪಾದಯಾತ್ರೆ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಗುರುಕಾರ್ಯರು ಜಿತೇಂದ್ರ ಸುವರ್ಣ ಇಂಚ ಪಾಕಜನ ನಾಯಕರು ಸಮಾಜದ ಕಾರ್ಯಕರ್ತರು ಪಾಲ್ಗೊಂಡಿರು ಉದಿಪನ ಮಲ್ಪೆರ ಬತ್ತಿನ ಕೇಂದ್ರದ ದುಂಬುದ ಮಂತ್ರಿ ಕುದ್ರೋಳಿ ದೇವಸ್ಥಾನದ ಅಭಿವೃದ್ಧಿದ ಸಾರಥಿ ಬಿ ಜನಾರ್ದನ ಪೂಜಾರಿ ಪಾತಿರ್ದು ಭಾರಿ ಸಂತೋಷ ಆತಂಡು ಪರಮಾತ್ಮ ನಿಕ್ಲೆಗೆ ಎಡ್ಡೆ ಮಲ್ಪಡು ಪರವೂಡ್ದು ಬತ್ತಿನ ನಮ್ಮ ಬಂಧುಲೆಗೆ ನಮಸ್ಕಾರ ದೇವೇರು ಮಾತೆರೆಗಳ ಎಡ್ಡೆ ಮಲ್ಪಡು ಪಂಡನ ಪೂಜಾರಿಯರು ಹೊಸ ವರ್ಷದ ಎಡ್ಡೆಪ್ಪು ಬಯಕೇರು ಮುಂಭಾಗದಲ್ಲಿರುವ ಎಲ್ಲ ಸ್ವಾಮೀಜಿಗಳೇ ಬಹಳ ಸಂತೋಷ ಆಗಿದೆ. ಈ ರೀತಿಯ ಒಂದು ಸಮಾರಂಭವನ್ನು ಅಚ್ಚುಕಟ್ಟಾಗಿ ಮಾಡಿದಂಥ ಎಲ್ಲ ಸಮಾಜದ ಬಾಂಧವರಿಗೆ ನನ್ನ ಮೊದಲ ವಂದನೆಗಳು. ಪರಮಾತ್ಮ ನಿಮಗೆ ಒಳ್ಳೆಯದು ಮಾಡಿ, ಹೊಸ ವರ್ಷದ ಶುಭಾಶಯಗಳು. ಅದೇ ರೀತಿ ಪರವೂರಿನಿಂದ ಬಂದ ನಮ್ಮ ಸಮಾಜದ ಬಂಧುಗಳಿಗೆ ನಮಸ್ಕಾರ ಮಾಡಿ ಬೇದೆ ಬೇತೆ ಮಠಕ್ಲಿನ ಸ್ವಾಮೀಜಿರು ಬಿಲ್ಲವ ಈಡಿಗ ನಾಮಧಾರಿ ಸಮಾಜದ ನಾಯಕರು ಕಾರ್ಯಕ್ರಮವನ್ನು ಉದ್ದೇಶಿಸಿದ್ದು ಪಾತೇರಿಯರು. ಕರ್ನಾಟಕದ ರಾಜ್ಯದಾದ್ಯಂತ ಹೋರಾಟದ ಕಿಚ್ಚನ್ನು ಎಬ್ಬಿಸಿ ಧರ್ಮದ ವ್ಯವಸ್ಥೆಯಲ್ಲಿ ಈ ಬಿಲ್ಲವ ಸಮಾಜ ಮತ್ತು ಈಡಿಗ ಸಮಾಜವನ್ನು ಎಚ್ಚೆತ್ತುಕೊಳ್ಳುವ ರೀತಿಯಲ್ಲಿ ಮಾಡಿರತಕ್ಕಂತಹ ಏಕೈಕ ಸ್ವಾಮೀಜಿ ಅಂದರೆ ಅದು ಪ್ರಣವಾನಂದ ಸ್ವಾಮೀಜಿ. ಇವತ್ತಿನ ಕಾಲಘಟ್ಟದಲ್ಲಿ ಯಾವುದೇ ಪೀಠಾಧಿಪತಿಗಳು ಈ ತರಹದ ಒಂದು ಸಂಘಟನೆಯನ್ನು ಮಾಡಿಲ್ಲ, ಮಾಡಕ್ಕೆ ಮುಂದಾಗಿಯೂ ಇಲ್ಲ. ಸರ್ಕಾರದ ಅನುದಾನಗಳನ್ನು ತೆಗೆದುಕೊಳ್ಳಲು ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಬಂದಾಗ ಅವ್ರಿಗೊಂದು ಮಾಲಿ ಶಾಲೆ ಹಾಕ್ಬಿಟ್ಟು ತಮ್ಮ ಒಂದು ವ್ಯವಸ್ಥೆಯನ್ನು ಗೀಟಿಸ್ಕೊಳ್ತಕ್ಕಂಥ ವ್ಯವಸ್ಥೆಯಲ್ಲಿದ್ದರು. ಆದರೆ ಯಾವುದೇ ಒಂದು ಮಠದ ವ್ಯವಸ್ಥೆ ಇಲ್ಲದೆ ಸಮಾಜಕ್ಕಾಗಿ, ಸಮಾಜದ ವ್ಯವಸ್ಥೆಗಾಗಿ, ಸಮಾಜದ ಏಳಿಗೆಗಾಗಿ ಬಿಲ್ಲವ ಸಮಾಜದ ಬಿಲ್ಲನ್ನು ಎಳೆದು ಹೊರಟಿದ್ದಾರೆ. ನೀವೆಲ್ಲರೂ ಅದಕ್ಕೆ ಸಾಕ್ಷಿಯಾಗಿದ್ದೀರಾ. ನಿಜವಾದ ಮಲ್ಪಿನ ಬಲ್ಲ ಈ ಮಣ್ಣದ ಒಂದು ಶಕ್ತಿ, ಈ ಗೋಕರ್ಣನಾಥೇಶ್ವರ ನಮ್ಮ ಪೂರೈನಿ ಬೈದ ನೆತ್ತ ಶಕ್ತಿ, ನಮ್ಮ ನಾವ ದೇವರನ ಒಂದು ಶಕ್ತಿ, ನಮ್ಮ ಭೂತ ದೈವದ ಶಕ್ತಿ ಏನಾನು ಇದೇ ಒಂದು ಊರು ಬೋದು ಒಂದು ಈಗೊಂದು ಪುದಾರ್ ಬರ್ಪಿನ ಬಂದಾಗ ಏರೇಗಳ ಒಂದು ಸಾಧ್ಯ ಒಂಜಿ ಬಿಲ್ಲವ ಜಾತಿಗೆ ಪುಟ್ಟಿದಿನ ಒಂಜಿ ಜನ ಬಂದು ಏನು ಭಾರಿ ಸಂತೋಷ ಬಂದು ಕಾಣ್ತಾರೆ. ಸುಮಾರು ಜನಗಳು ಬೈದೇರು, ಸುಮಾರು ಜನಗಳು ಸೋತು పోయారు, ಸುಮಾರು ಜನಗಳು ಒಂಥ ಸಮಯದಲ್ಲಿ పోతೇರು. ಇನ್ನೀಡಿದು ಈ ಪ್ರೋಗ್ರಾಮ್ ಹತ್ತು ಇನ್ನೀಡಿದು ಈ పోరాಟ ಒಂದು ಸ್ಟಾರ್ಟ್ ಹಾಕೊಂಡು ಈ ಲಡಾಯಿ ಸ್ಟಾರ್ಟ್ ಹಾಕೊಂಡು ನಮ್ಗೆ ಬರೋದು ಮಲ್ತುಂದು ಅರೆ ಬರೋದತ್ತು ನಮ್ಮ ಜಾತಿದಾಗಲೇ ಪೂರಕ್ಲೆ ನ್ಯಾಯ ಸಿಕ್ಕು ಬರೋಡು ನ್ಯಾಯ ಉಂಡು ಅವು ತಿಕ್ಕೊಂದಿಜ್ಜಿ ಈಚು ವರ್ಷ ಸುಮಾರು ಜನಗಳು ಅಕ್ಲಿನ ಪ್ರಯತ್ನ ಮಲ್ತದೆ ಆಂಡಲ ಬೈಜಿ ಅನ್ನ ಇಂಚಬನ್ನ ಈ ಎಲೆಕ್ಷನ್ ಬಂದಾಗ ನಮ್ಮ ಜನಗಳಿಗೆ ಏತು ಜನಗಳಿಗೆ ಅಧಿಕಾರ ಉಂಡ ಆ ಅಧಿಕಾರಕ್ಕೆ ಕುಳ್ಳಾಡು ಒರಿಯಾದ ನ್ಯಾಯ ಮಲ್ತದ್ದು ಕೊಡಂಜಿ ನ್ಯಾಯ ಅನ್ಯಾಯ ಮಲ್ಪೋನು ಹತ್ತು ಅಂಚೆನಡ್ ಅದು ಮಲ್ಪೋಡು ಬಂದು ಅನ್ನ ಉದ್ದೇಶ ಹೆಂಗೆ ಬಂಡೆ ಯಾನು ಬಂಡೆ ನಮ್ಮ ಜಾತಿಗೆ ಯಾನೊಂಜಿ ಬಿಲ್ಲವ ಜಾತಿಗೆ ಪುಟ್ಟಿನ ಎನ್ನ ಅಪ್ಪೆ ಮ್ಯಾಗ ಯಾನೊಂಜಿ ಬಿಲ್ಲವ ಜಾತಿದ ಪುಟ್ಟಿನ ಯಾನು ಬಿಲ್ಲವ ಬೋಡಾದ ಯಾನು ದಾದ ಬೋಡ್ತಿಲ್ಲ ಮಲ್ಪೆ
ఒక బిల్లవల అక్కలే పన్న నమ్మ జాతి పన్న ఈడిగా ఉప్పాడు వాళ్ళు ఉప్పాడు ನಮ್ಮ ಟಾಡಿ ಟ್ಯಾಪರ್ಸ್ ಫ್ಯಾಮಿಲಿ ಓಲಿತ್ತಲ್ಲ ಉಪ್ಪಾಡು ಅಕ್ಲೇನ ಎನ್ನ ಹೆಲ್ಪ್ ಅಲ್ಪಾನು ಯಾನ್ ಮ್ಯಾಕ್ಸಿಮಮ್ ಅಲ್ಪಾನು ಒಂದು ಪಂತೆ ಅಂಚನೆ ಎನ್ನ ಒಂಜಿ ಹೆಲ್ಪ್ ಓಲಿತ್ತಲ್ಲ ನಮ್ಮ ಜಾತಿದಕ್ಲೆ ಓಲಿತ್ತಲ್ಲ ಖಂಡಿತ ಉಪ್ಪಡು ನಮ್ಮ ಜನಗಳು ಪೂರ ಒಂದು ಎಡ್ಡೆ ಸ್ಥಾಯಿ ಬರೋಡು ಬಂದು ನನ್ನ ಉದ್ದೇಶ स्पेशली कर्नाटक के गवर्नमेंट देख रहे, वॉच कर रहे, इसका ताकत क्या है, इसका हिम्मत क्या है, इसका क्या सपोर्ट है। ईडिया सोदर, ईडिया लोगा, बिलवा लोगा, नामदार लोगा, उसका दम कितना है देखेंगे, देख के अपन चलाएंगे बोल के उन लोगा इंटेलिजेंस से देख रहे। ಪ್ರಣವಾನಂದ ಶ್ರೀಗಳಿಗೆ ಯಾರದೋ ಸನ್ಮಾನಕ್ಕೋ ಯಾರದೋ ಒಂದು ಹೊಗಳಿಕೆಗೆ ಬರತಕ್ಕಂಥ ಸ್ವಾಮೀಜಿ ಅಲ್ಲ, ನಾವು ಈ ಪಾದಯಾತ್ರೆ ಮಾಡತಕ್ಕಂಥದ್ದು ನಾಳೆ MLA ಆಗಬೇಕು, MP ಆಗಬೇಕು, ಮಂತ್ರಿ ಆಗಬೇಕು ಅಂತಲ್ಲ. ನಾನು ಯಾರ ಹಿಂದೆ ಹೋಗಿದವನಲ್ಲ, ನಾಳೆ ಹೋಗವನು ಅಲ್ಲ. ನನಗೆ ಸನ್ಮಾನ ಕೊಡಬೇಕಾದ್ರು ಇವತ್ತು ರಾಯಚೂರಿಂದ, ಬೀದರಿಂದ, ಗುಲ್ಬರ್ಗದಿಂದ, ಹಾವೇರಿಯಿಂದ ಎಲ್ಲ ಜಿಲ್ಲೆಗಳು ಬಂದಲ್ಲಿ ಕೂತಿದ್ದೀರಲ್ಲ, ನಿಮ್ಮ ಹೃದಯದ ಅಂತರಂಗದಲ್ಲಿ ನಾನು ಯಾವತ್ತೂ ಇದ್ದೇನೆ. ನನಗೆ ಗೊತ್ತು ಬಂಧುಗಳೇ, ನಿಮ್ಮ ಹೃದಯದ ಅಂತರಂಗದಲ್ಲಿ ಇದೆ ನಾನು. ನನಗೆ ಯಾವ ಶಾಲು ಸನ್ಮಾನ ಬೇಡ, ಯಾವ ಮುಖ್ಯಮಂತ್ರಿಗಳ ಪಕ್ಕದಲ್ಲಿ ಕೂಡಿಸ ವಿಷಯಗಳೇ ಇಲ್ಲ, ಯಾವ ಭಾಷಣ ವಿಷಯಗಳೇ ಇಲ್ಲ. ಆದರೆ ನೀವು ನಿನ್ನ ನಿಗಮವನ್ನೇ ಘೋಷಣೆ ಮಾಡಿದಿರಿ. ನಾವು ಇಲ್ಲಿವರೆಗೂ ಕೂಡ, ಈ ನಿಮಿಷವರೆಗೂ ಕೂಡ ಆ ನಿಗಮ ಏನು, ಎಷ್ಟು ಹಣ ಇದೆ, ಯಾವುದೂ ಮಾಹಿತಿ ನನಗಿಲ್ಲ. ಅದಕ್ಕೆ ನಾನು ವಿರೋಧ ಮಾತಾಡಕ್ಕೆ ಹೋಗುವುದಿಲ್ಲ. ಒಂದು ವೇಳೆ ನೀವೇನಾದ್ರೂ ನಿಗಮವನ್ನು ಘೋಷಣೆ ಮಾಡಿ, ನೀವೇನಾದ್ರೂ ನಿಮ್ಮ ಯಾವುದು ಸಮುದಾಯದ ಕೆಲಸ ಇಲ್ಲ ಮಾಡಲ್ಲ ಅಂತ ಜನಗಳ ಕರ್ಕೊಂಡು ಹೋಗಿ ನಿಗಮದ ಮೆಂಬರ್ಗಳನ್ನ ಮಾಡೋಣ, ನಿಗಮದ ಅಧ್ಯಕ್ಷರನ್ನ ಮಾಡೋಣ ಅಂತಂದ್ರೆ ಮತ್ತೊಂದು ಪಾದಯಾತ್ರೆ ಆಗುತ್ತೆ. ಆ ನಿಗಮ ಬಂದ್ ಮಾಡೋಕ್ಕೋಸ್ಕರ ಇವತ್ತು 21 ಜನ ಬಿಲ್ಲವ ಯುವಕರ ಹತ್ಯೆ ಆಗಿದೆ. ಅದೇ ಧರ್ಮದ ರಾಜಕಾರಣದಲ್ಲಿ ಇದೆಲ್ಲ ಮುಂದುವರಿಸಬಾರ್ದು. ನಮ್ಮ ಯುವಕರನ್ನೇ ಒಂದಿಲ್ಲ ಒಂದು ಕಾಲ ನಾವು ಕೂಡ ಇದಕ್ಕೆಲ್ಲ ಒಳಪಟ್ಟಿರ್ತಕ್ಕಂಥವರು. ಆದರೆ ಜಾತಿ ಮುಖ್ಯ ಇದೆ. ಯಾಕಂದ್ರೆ ಹುಟ್ಟಿದಿಂದ ಹಿಡಿದು ಮದುವೆ ಆಗೋದ್ರಿಂದ ಹಿಡಿದು ಮಕ್ಕಳಾಗೋದ್ರಿಂದ ಹಿಡಿದು ಅಂತಿಮವಾಗಿ ಸ್ಮಶಾನಕ್ಕೆ ತಗೊಂಡು ಹೋಗುವ ಅಂತ್ಯಕ್ರಿಯೆ ಮುಗಿಸಲು ಕೂಡ ಈ ಜಾತಿಯ ಸಂಪ್ರದಾಯದ ಹೆಸರಿನಲ್ಲಿ. ಹಾಗಾಗಿ ಪಕ್ಷ ಮುಖ್ಯವಲ್ಲ, ನಮಗೆ ಯಾವುದು ಮುಖ್ಯ? ನಮ್ಮ ಜಾತಿ ಮುಖ್ಯ ಎಂದಕ್ಕಂಥದ್ದು. ಆ ಜಾತಿ ನಮ್ಮ ರಕ್ತದಲ್ಲಿ ಇದೆ. ನಮ್ಮ ತಂದೆ ತಾಯಿ ಹುಟ್ಟಿರ್ತಕ್ಕಂಥ ಜಾತಿ, ನಮ್ಮ ತಂದೆ ತಾಯಿ ಹುಟ್ಟಿರ್ತಕ್ಕಂಥ ಜಾತಿ, ನಮ್ಮ ಮಕ್ಕಳು ಹುಟ್ಟಿರ್ತಕ್ಕಂಥ ಜಾತಿ, ನಮ್ಮ ವಂಶವನ್ನು ಮುಂದುವರಿಸತಕ್ಕಂಥ ಜಾತಿ ಇದು. ಹಾಗಾಗಿ ಈಡಿಗ ಬಿಲ್ಲವ ಸಮುದಾಯಕ್ಕೆ ರಾಜಕೀಯವಾಗಿ ಸ್ಥಾನಮಾನವನ್ನು ಕೊಡಬೇಕು. ನಳಿನ್ ಕುಮಾರ್ ಕಟೀಲ್ ಒಂಜಿತರ ಜೋಕರ್ ಇತ್ತನಂಚ ಆರೆಗೆಯನ ಉತ್ತರ ಕುರ್ಪುಜಿ ಜವಾಬ್ದಾರಿದ ಅಂತಿನಂಚ ಆರ ಪಾತಿರುವಿರು ಬಿಜೆಪಿ ಆರ ವಿದೂಷಕ್ಕೆ ಇತ್ತನಂಚ ಅಂಚಾದ ಲವ್ ಜಿಹಾದ್ ಬಗೆಟ್ ಆರ ಪಂಡನ ಪಾತಿರನು ಗಂಭೀರವಾದ ದೆತನೋಡು ನಿಜ್ಜಿಂದೆ ರಾಜ್ಯ ವಿಧಾನಸಭೆತ ಎದುರು ಪಕ್ಷದ ನಾಯಕಿ ದುಂಬುದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕುಡ್ಲಡ ಪಂತೇರು. ರಾಜ್ಯದ ದುಂಬುದ ಮುಖ್ಯಮಂತ್ರಿ ವಿಧಾನಸಭೆತ ಎದುರು ಪಕ್ಷದ ನಾಯಕಿ ಸಿದ್ದರಾಮಯ್ಯರು ಗುರುವಾರ ಕುಡ್ಲಗ ಬತ್ತಿನಾರು ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಕ್ಕೆ ಹೋದಿತ್ತಿರು. ಶ್ರೀ ಗೋಕರ್ಣನಾಥ ಬೊಕ್ಕ ಪರಿವಾರ ದೇವಿರು ಬೊಕ್ಕ ಬ್ರಹ್ಮಶ್ರೀ ನಾರಾಯಣ ಗುರುಕುಲನ ಆಶೀರ್ವಾದ ನಟ್ಟೊಂದು ಐದು ಬೊಕ್ಕ ಕುದ್ರೋಳಿ ಕ್ಷೇತ್ರಗಳು ನಡತೊಂದಿತ್ತಿನ ಖಾಸಗಿ ಲೇಸು ಒಂದಿಟ್ಟು ಪಾಲ್ಗೊಂಡು ಸುದ್ದಿ ಮಾಧ್ಯಮದ ಗಡ ಸಿದ್ದರಾಮಯ್ಯರು ಪಾತಿರ್ದು ನಳಿನ್ ಕುಮಾರ್ ಕಟೀಲ್ ಒಂಜಿತರ ಜೋಕರ್ ಇತ್ತನಂಚ ಅರೆಗೆ ಯಾನು ಉತ್ತರ ಕೊರ್ಪುಜಿ ಜವಾಬ್ದಾರಿದಾಂತಿನಂಚ ಆರು ಪಾತಿರ್ದಿರು ಬಿಜೆಪಿಡ್ ಆರು ವಿದೂಷಕ ಇತ್ತನಂಚ ಅಂಚದು ಲವ್ ಜಿಹಾದ್ ಬಗೆಟ್ ಆರ ಪಂಡನ ಪಾತಿರನು ಗಂಭೀರವಾದ ತೆತ್ತನೋಡು ನಿಜ್ಜಿಂದು ಪಂಡಿರು. ತಪ್ಪು ಮಲ್ತನಕ್ಲೆಗ್ ಜೈಲಿಗೆ ಕಡಪುಣ್ಣು ಕೋರ್ಟುಡು ವಿಚಾರಣೆ ಆಯ್ಬೊಕ್ಕ ಜೈಲಿಗೆ ಹೋಗುದು ಆಂಡ ಕಾನೂನು ಗೊತ್ತಿಜಂದ ನಳಿನ್ ಪಾತಿರು ಅರೆಗೆ ಯಾನು ಉತ್ತರ ಕುರ್ಪುಜಿಂದ ಆರು ಪಂಡಿರು. ತಾನು ಮುಖ್ಯಮಂತ್ರಿ ಬೊಮ್ಮಾಯಿಯರನ್ನು ನಾಯ್ದ ಕಿನ್ನಿಂದ ಪಂತಜಿ ಏಪಲ ಧೈರ್ಯ ಬೋಡು ಬಂತೆ. ಕೇಂದ್ರ ಸರ್ಕಾರದೊಟ್ಟಿಗೂ ಪಾತಿರ್ದು ಅನುದಾನ ಕನಲೆಯಿಂದ ಅರಿಗಿ ಬಂತೆ. ಕೋಲಾರ, ಬಾದಾಮಿ, ವರುಣ ಕ್ಷೇತ್ರದಕ್ಕೂ ಅವಳು ಓಟು ಗುಂತಿರಲೆತ್ತೊಂದು ಯಾನು ಓಟು ಗುಂತನ ಹೈಕಮಾಂಡ್ ಬಿಡ್ತುನ ರಾಜ್ಯಡು ಬೋಡಾಯಿನಾಥ್ ಭ್ರಷ್ಟಾಚಾರದ ಕೇಸು ಉಂಡು. ಸಂತೋಷ್ ಪಾಟೀಲ್, ಪ್ರಸಾದ್ ಇಂಚ ಸಾಲು ಭ್ರಷ್ಟಾಚಾರ ನಡತುಂಡು. ಮಾತಿಕ್ಲ ಲಂಚ ಸರ್ಕಾರ ಭ್ರಷ್ಟಾಚಾರದ ಗುಂಡಿಡು ಉಂಡು ಎಂದು ಸಿದ್ದರಾಮಯ್ಯ ಪಂಡೇರು.
ಸೈಡ್ ಇದಾರಲ್ಲ ಅವರು ಒಂಥರ ಜೋಕರ್ ಇದ್ದಾಗೆ ಅವರು, ಅದರಿಂದ ಅವ್ರಿಗೆ ಉತ್ತರ ಕೊಡಲ್ಲ, ಅವ್ರ ಸ್ಟೇಟ್ಮೆಂಟ್ಗಳಿಗೆ ಉತ್ತರ ಕೊಡಲ್ಲ, ಬಹಳ ಬಾಲಿಶವಾಗಿ ಮಾತಾಡ್ತಾರೆ ಮತ್ತೆ ಬೇಜವಾಬ್ದಾರಿಯಿಂದ ಮಾತಾಡ್ತಾರೆ. ಹಾಗಾಗಿ ಅವರೊಂದು ರೀತಿ ಭಾರತೀಯ ಜನತಾ ಪಕ್ಷದಲ್ಲಿ ಅವರು ಒಂಥರ ಏನು ವಿದೂಷಕರಿದ್ದಾಗೆ ಅವರು. ವಿಚಾರಣೆ ಮಾಡಿ ತಪ್ಪಿತಸ್ಥರಾದಾಗ ಮಾತ್ರ ಜೈಲಿಗೆ ಕಳಿಸೋದು ಕೋರ್ಟ್ಗಳು. ಕಳಿಸ್ತಾರ ಯಾರು? ನೀವು ನಾನೇನು ಹೇಳೋದು ನೇರವಾಗಿ ಜೈಲಿಗೆ ಕಳಿಸಕ್ಕಾಗ್ತದೆ ನಿಮಗೆ? ಹೇಳಿ ನೋಡೋಣ. ಕೋರ್ಟ್ನಲ್ಲಿ ವಿಚಾರಣೆ ಆಗಬೇಕು, ವಿಚಾರಣೆ ಆದಮೇಲೆ ಜೈಲಿಗೆ ಕಳಿ. ಅದಕ್ಕೆ ಹಿಂಗೆ ಈ ತರ ಪೆದ್ದಾಗಿ ಮಾತಾಡೋದು, ಈ ತರ ಬೇಜವಾಬ್ದಾರಿಯಿಂದ ಮಾತಾಡೋದು, ಕಾನೂನು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಹಿಂಗೆಲ್ಲ ಮಾತಾಡ್ತಾರೆ. ಅದಕ್ಕೆ ಉತ್ತರ ಕೊಡಲ್ಲ. ರಾಜ್ಯದ ಹಿತ ಬಹಳ ಮುಖ್ಯ. ಧೈರ್ಯವಾಗಿ ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ದುಡ್ಡು ತಗೊಬರ್ಬೇಕು. ಈ ಕೇಂದ್ರದಿಂದ ಬರ್ತಕ್ಕಂಥ ಅನುದಾನ ಎಲ್ಲ ಕಡಿಮೆ ಆಗೋದಿಲ್ಲ. 5,495 ಕೋಟಿ 15ನೇ ಹಣಕಾಸಿನ ಆಯೋಗದಲ್ಲಿ ಕೊಡ್ತೀವಿ ಅಂತ ಶಿಫಾರಸು ಮಾಡಿದ್ರು. ಅದು ತಗೊಳಕ್ಕಾಗಲಿಲ್ಲ ಇವರು ಧೈರ್ಯವಾಗಿರ್ಬೇಕು ಹೊರತು ನಾಯಿ ಮರಿ ಥರ ಇರಬಾರ್ದು ಅಂತ ಹೇಳಿದ್ದೆ. ಏನು ವಾಟ್ ಈಸ್ ರಾಂಗ್ ಅನ್ಪಾರ್ಲಿಮೆಂಟ್ರಿನಾ? ಈಗ ನನಗೆ ಟಗರು ಅಂತ ಕರೀತಾರೆ, ಅನ್ಪಾರ್ಲಿಮೆಂಟ್ರಿನಾ? ಹುಲಿಯ ಅಂತ ಕರೀತಾರೆ, ಅನ್ಪಾರ್ಲಿಮೆಂಟ್ರಿನಾ? ಯಡಿಯೂರಪ್ಪನವ್ರಿಗೆ ರಾಜ ಹುಲಿ ಅಂತ ಕರೀತಾರೆ, ಅನ್ಪಾರ್ಲಿಮೆಂಟ್ರಿನಾ? ಅವರೇ ಕರೆಯೋದು, ಅವ್ರ ಪಾರ್ಟಿ ಅವರೇ. ಅದ್ರ ಹುಲಿನಾ ಯಡಿಯೂರಪ್ಪ? ನಾಯಿ ಅಂತಂದ್ರೆ ಅದು ಒಂದು ಬಹಳ ನಂಬಿಕೆ ಇರ್ತಕ್ಕಂಥ ಪ್ರಾಣಿ. ನಾಯಿ ಅನ್ನೋದ್ರೆ ಧೈರ್ಯ ಇರಬೇಕು ಅನ್ನೋ ಅರ್ಥದಲ್ಲಿ ಹೇಳಿರೋದು. ಧೈರ್ಯ ಇರಬೇಕು, ವಾಚ್ ಡಾಗ್. ಗೊತ್ತಾಯ್ತಾ? ಧೈರ್ಯ ಕೇಂದ್ರ ಸರ್ಕಾರದ ಜೊತೆ ನಮ್ಮ ಸರ್ಕಾರ ನಮ್ಗೆ ನ್ಯಾಯಯುತ ಬರಬೇಕಾದಂಥ ಪಾಲನ್ನ ತಗೊಂಡ್ರಪ್ಪ, ಧೈರ್ಯದಿಂದ ಮಾತಾಡಿ ಅಂತ ಹೇಳಿದ್ದೀನಿ. ಇದು ಒಂದೇ ಅಲ್ಲ, ಈ ಸರ್ಕಾರದಲ್ಲಿ ಈ ಥರದವು ಬೇಕಾದಷ್ಟು ಭ್ರಷ್ಟಾಚಾರದ ಪ್ರಕರಣಗಳು ನಡೀತವೆ. ಅದಕ್ಕೆ ಇವರಿಗೆ 40% ಕಮಿಷನ್ ಅಂತ ಕರೆದಿರೋದು. ನಾವು ಕರೆದಿರೋದಲ್ಲ, ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರೇ ಕರೆದಿರ್ತಕ್ಕಂಥದ್ದು. ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇಲ್ಲದೇ ಏನು ನಡೆಯಲ್ಲ, ಅಭಿವೃದ್ಧಿಗೆ ಕೆಲಸಗಳು ನಡೆಯಲ್ಲ. LOC ದುಡ್ಡು ಕೊಟ್ಟರೆ ಮಾತ್ರ LOC ಬಿಡುಗಡೆ ಆಗೋದು. ಆಮೇಲೆ ಟ್ರಾನ್ಸ್ಫರ್ಗಳಲ್ಲಿ, ಪೋಸ್ಟಿಂಗ್ಗಳಲ್ಲಿ ಎಲ್ಲಕ್ಕೂ ಲಂಚ 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 ಲಂಚ. ನೋಡ್ರಿ, ಐ ಡು ನಾಟ್ ವಾಂಟ್ ಟು ರಿಪ್ಲೈ ಟು ಮಿಸ್ಟರ್ ಕಟೀಲ್ ಬಿಕಾಸ್ he is a joker of the BJP party. ಉಡುಪು ಕರಾವಳಿ ಬೈಪಾಸ್ದ ಅಂಬಲಪಾಡಿ ಕೈತಲು ಮೂಜಿ ಕಾರ್ಬಕ ಒಂಜಿ ಲಾರಿ ಎಡ್ತದು ಒರ್ತಿ ಪೊಂಜಿಗೆ ಜೋರು ಪೆಟ್ಟಾದ ಆಸ್ಪತ್ರೆಗೆ ಸೇರಿನ ಸಂಗತಿ ಗುರುವಾರ ರಾಷ್ಟ್ರೀಯ ರಾಜಮಾರ್ಗ ಅಜ್ಪತ್ತಾಜಿಟ್ ನಡೆತದೆ. ಒಡಿಪು ಕರಾವಳಿ ಬೈಪಾಸ್ದ ಅಂಬಲಪಾಡಿ ಕೈತಲು ಮೂಜಿ ಕಾರ್ಬಕ ಒಂಜಿ ಲಾರಿ ಎಡ್ತದು ಒರ್ತಿ ಪೊಂಜಿಗೆ ಜೋರು ಪೆಟ್ಟಾದ ಆಸ್ಪತ್ರೆಗೆ ಸೇರಿನ ಸಂಗತಿ ಗುರುವಾರ ರಾಷ್ಟ್ರೀಯ ರಾಜಮಾರ್ಗ ಅಜ್ಪತ್ತಾಜಿಟ್ ನಡೆತದೆ. ಪೆಟ್ಟೈನಕ್ಲಿನ ಆಸ್ಪತ್ರೆಗೆ ಸೇರ್ಸಾದಂಡು ಗಾಡಿಲು ಗುದ್ದುನೆಟ್ಟು ಒಂಜಿ ಕಾರು ನಂಬ್ರ ರಿಜಿಸ್ಟರ್ ಆವನ್ನ ಪೊಸ ಕಾರ್ ಆದಿತ್ತದು ಎಡ್ತಿನ ರಬಸಗು ಬೆಟ್ಟೆ ಆತಂಡು. ಬಾಕಿ 2 ಕಾರು ಬೊಕ್ಕ ಲಾರಿಗಳ ನಷ್ಟ ಆತನೆಂದು ತಿಳಿದು ಬೈದನು. ಕುಡ್ಲ ಏಯಾಡಿ ಕೈಗಾರಿಕಾ ಪ್ರದೇಶದ ಖಾಸಗಿ ತೆನಸ ಸಂಸ್ಥೆ ಒಂಜಿಟ್ಟು ಸೂಪತ್ತದು ಸಂಸ್ಥೆ ಇಡೀ ಪುತ್ತನ ಸಂಗತಿ ಗುರುವಾರ ಬೈಯಗ್ ನಡೆತದೆ. ಒಂದೆರಡು ಮಲ್ಲಮಟ್ಟದ ನಷ್ಟ ಉಂಡಾತನೆಂದು ತಿಳಿದು ಬೈದಿದೆ. ಕುಡ್ಲ ಏಯಾಡಿ ಕೈಗಾರಿಕಾ ಪ್ರದೇಶದ ಖಾಸಗಿ ತೆನಸ ಸಂಸ್ಥೆ ಒಂಜಿಟ್ಟು ಸೂಪತ್ತದು ಸಂಸ್ಥೆ ಇಡೀ ಪುತ್ತನ ಸಂಗತಿ ಗುರುವಾರ ಬೈಯಗ್ ನಡೆತದೆ. ಕೈಗಾರಿಕಾ ವಲಯಡುಪುನ ಈ ಫುಡ್ ಪ್ರೈವೇಟ್ ಸಂಸ್ಥೆ ಸೂಪತ್ತದು ಕರೆಂಟ್ ಹಿಡಿದವರ ಸೂಪತ್ತಿರ ಕಾರಣ ಅಂದಾಜು ಮಂತದಿರು. ಸೂತ ಏರಿ ಜೋರಾದಿತ್ತದು ಜಾಗಿಡ್ ಪಾಕ ಜನ ಬತ್ತು ಸೇರಿದಿತ್ತೀರು. ತುರ್ತು ಅಗ್ನಿಶಾಮಕ ದಳತಕ್ಲೆಗೆ ತಿರಿಪಾದು ಕದ್ರ ಅಗ್ನಿಶಾಮಕ ದಳತಕ್ಲ ಬತ್ತದು ಸೂತೆಕ್ಕಾಯರ್ ಒಂದೆರಡು ಮಲ್ಲಮಟ್ಟದ ನಷ್ಟ ಉಂಡಾತನೆಂದು ತಿಳಿದು ಬೈದಿದೆ.
ಬೈಂದೂರು ತಾನು 4ನೇ ಸರ್ತಿ ವಿಧಾನ ಪರಿಷತ್ದ ಪ್ರತಿನಿಧಿ ಆದುಲ್ಲೆ ಮೂಜಿ ಸರ್ತಿ ಮಂತ್ರಿ ಮಲ್ಸಿದಿರು ಅಂಚದು ವಿಧಾನಸಭೆತ ಓಟುಗು ಪಂತಗುಂತೆರೆ ಬಯಕುಜಿಯಿಂದ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ಒಡಿಪುಡು ಪಂತೇರು. ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ಒಡಿಪುಡು ಸುದ್ದಿಗಾರರ ಪಾತಿರ್ದು ವಿಧಾನಸಭಾ ಓಟದ ಟಿಕೆಟ್ ಪಟ್ಟಣ ವಿಷಯಡು ಎಂಕನ ಪಕ್ಷಡು ಏರ್ಲ ಕೆಪ್ಪುಗು ಪುಡಿಜ್ಜರು ಪಾಕಜನ ಪಂತಗು ಉಂತೆರೆ ಬಯಕದು ಪಕ್ಷದ ರಾಜ್ಯ ಗುರುಕಾರರಿಗೆ ಅರ್ಜಿ ಪಾಡ್ದಿರು ರಾಜ್ಯ ಬುಕ್ಕ ಕೇಂದ್ರದ ಯಜಮಾನಿಕೆ ಟಿಕೆಟ್ ಪಟ್ಟಣೆಯನ್ನು ಅಕೇರಿ ಮಲ್ಪುಂಡು ಬೈಂದೂರು ಯಾನ 4ನೇ ಸರ್ತಿ ವಿಧಾನ ಪರಿಷತ್ದ ಪ್ರತಿನಿಧಿ ಆದುಲ್ಲೆ ಮೂಜಿ ಸರ್ತಿ ಮಲ್ತದಿರು ಬೈಂದೂರು ಸೇರಿದು ರಡ್ಡು ಜಿಲ್ಲೆಲಿನ ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳ ತಾನು ಪೋತೆ ಅಂಚಾದ ವಿಧಾನಸಭೆತ ಓಟುಗು ಪಂತಗುಂತೆರೆ ಬಯಕೂಜಿ ವಿಧಾನ ಪರಿಷತ್ ಚಿಂತಕೇರ್ನ ಚಾವಡಿ ಆದಿತ್ತದು ಐಟಿ ತುಂಬರಿಯೋಡೊಂದು ಎನ್ನ ಇಚ್ಛೆ ಬಾಕಿಯವರಿನ ಮಾತ ಪಕ್ಷದ ಇಚ್ಛೆ ಎಂದು ಅರ್ಪಂಡೇರು. ಮುಖ್ಯಮಂತ್ರಿಯರನ್ನು ಸಿದ್ದರಾಮಯ್ಯ ನಾಯ್ದ ಕಿನ್ನಿದ ಅಂಚ ಅಂದು ಪಂಡನೆಕ್ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ಅಭಿಪ್ರಾಯ ತಿರಿಪದು ಸಿದ್ದರಾಮಯ್ಯರು ದುಂಬುದ ಮುಖ್ಯಮಂತ್ರಿ ಬೊಕ್ಕ ಎದುರು ಪಕ್ಷದ ನಾಯಕರು ಆರ ಇಂಚಿನ ಸುಮಾರ್ದ ಪಾತೆರ ಪಂಡನವು ಬೊಕ್ಕ ಐನ ಹಳ್ಳಿದ ಪಾತೆರ ಅಂದು ಒತ್ತೊಂದು ಪನ್ಪುಣವು ಮಾಪು ಇಜ್ಜಂದಿನ ಅಪರಾಧ ರಾಜ್ಯದ ಮುಖ್ಯಮಂತ್ರಿ ಪಟ್ಟೋಡು ಉಪುಣಕ್ಲಿನ ಬಗೆಟ್ ಸುಮಾರಾದ ಪಾತೆರ್ನ ಸರಿಯತ್ತು ಆರೆಗ ಅರನ ತಪ್ಪು ಗೊತ್ತಾತಂಡು ಅಂಚಾದ ಮಾಪು ನಟ್ವೆ ಇருந்து ಎನ್ನ ಮನಸ್ಸು ಪನ್ಪುಣುಂದು ಪಂಡನ ಕೋಟ ಶ್ರೀನಿವಾಸ ಪೂಜಾರಿ ಲವ್ ಜಿಹಾದ್ ಬಗೆಟ್ ರಾಜ್ಯ ಬಿಜೆಪಿ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ ಪಂಡಿನ ಪಾತೆರೆಗೂ ಅಭಿಪ್ರಾಯ ಕೊರ್ದು ಲವ್ ಜಿಹಾದ್ ಪುದರ್ಡ ಹಾಳು ನಡತೊಂದುಂಡು ಐತ ಬಗೆಟ್ ಸುರುಕು ಗುಮನ ಕೊರ್ಲೆ ಎಂದು ಪಕ್ಷದ ರಾಜ್ಯ ಗುರುಕಾರ್ಯರು ಪಂತೇರು ಸಂದರ್ಭಗೂ ಸರಿಯಾದ ಸಮಸ್ಯೆನ ಅರ್ಥ ಮಲ್ತೊನ್ನಾಗ ಚರಂಡಿದ ಬಗೆಟ್ಲ ಪನ್ಪರು ಐಡ್ದಲ ಮಲ್ಲ ಸಮಸ್ಯೆ ಲವ್ ಜಿಹಾದ್ ಅಂದು ನಳಿನ್ ಕುಮಾರ್ ಪಾತ್ರದ ಅರ್ಥ ಅಂದು ಮಂತ್ರಿ ಶ್ರೀನಿವಾಸ ಪೂಜಾರಿ ಪಂಡೇರು. ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಯಾರೂ ಕೂಡ ಗೊಂದಲದಲ್ಲಿಲ್ಲ. ನಮ್ಮಲ್ಲಿ ಪಾರ್ಟಿ ಆಗಲಿ ಯಾರ ಅಪೇಕ್ಷಿತರಾಗಲಿ ಗೊಂದಲದಲ್ಲಿಲ್ಲ. ಅನೇಕರು ತಾನು ಸ್ಪರ್ಧೆ ಮಾಡ್ತೇನೆ ಅನ್ನುವಂಥ ಭಾವನೆಗಳನ್ನು ರಾಜ್ಯದ ಅಧ್ಯಕ್ಷರಿಗೆ ಮನವಿಗಳನ್ನು ಕೊಟ್ಟು ನನಗೆ ಅವಕಾಶ ಕೊಡಿ ಅಂತ ಹೇಳಿರ್ತಾರೆ. ಇದನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಚುನಾವಣೆ ಇನ್ನಿಗೆ ಅರ್ಥ ಬರ್ತದೆ ಅಂತ ಅಂದುಕೊಂಡು ರಾಜ್ಯ ಮತ್ತು ಕೇಂದ್ರದ ನಾಯಕತ್ವ ಅಂತಿಮ ಟಿಕೆಟ್ ಹಂಚಿಕೆಯನ್ನು ಮಾಡುತ್ತೆ. ಅಲ್ಲ, ಬೈಂದೂರಲ್ಲಿ ನಾನು 4ನೇ ಸಾರಿ MLC ಆದವನು. 2008 ಸ್ಟಾರ್ಟ್ ಆಗಿ ಇಲ್ಲಿವರೆಗೆ 4ನೇ ಸಾರಿ ನಾನು MLC ಆದವನು. ಆ ಹಿನ್ನೆಲೆಯಲ್ಲಿ ಬೈಂದೂರು ಕ್ಷೇತ್ರದಂತೆ ಎರಡೂ ಜಿಲ್ಲೆಗಳು ನನ್ನ ಕ್ಷೇತ್ರ ಆದ್ದರಿಂದ ಪ್ರತಿ ಜಿಲ್ಲೆಯ ಪ್ರತಿ ವಿಧಾನಸಭಾ ಕ್ಷೇತ್ರದ ಪ್ರತಿ ಗ್ರಾಮ ಪಂಚಾಯತಿಗೂ ನಾನು ಹೋಗಿರ್ತೇನೆ. ಹಾಗಾಗಿ ಸ್ಪರ್ಧೆಗೂ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಅನ್ನೋದು ಉದ್ದೇಶ ಅಲ್ಲ. ಮೇಲ್ಮನೆಯ ಶಾಸಕನಾಗಿ ಅದೊಂದು ಚಿಂತಕರ ಚಾವಡಿ, ತುಂಬ ಜನ ಹಿರಿಯರು ಭಾಳ ದೊಡ್ಡ ಮೇಧಾವಿಗಳು ಇರುವಂಥ ಒಂದು ಸದನ. ಆ ಸದನದಲ್ಲಿ ನಾನು ಪ್ರತಿಪಕ್ಷ ನಾಯಕನಾಗಿ ಕೆಲಸ ಮಾಡಿರುವಂಥ ಅನುಭವಗಳಿದೆ. 3 ಸಾರಿ ಅದೇ ಸದನದಿಂದ ನನಗೆ ಮಂತ್ರಿಯಾಗಿ ಮಾಡಿದ್ದಾರೆ. ಆ ಸದನದಲ್ಲಿ ಮುಂದುವರಿಬೇಕು ಅನ್ನೋದು ನನ್ನ ಅಪೇಕ್ಷೆ. ಸಿದ್ದರಾಮಯ್ಯನಂಥ ಮಾಜಿ ಮುಖ್ಯಮಂತ್ರಿಗಳು ಇವತ್ತು ವಿರೋಧ ಪಕ್ಷ ಸ್ಥಾನದಲ್ಲಿರುವವರು ಒಂದು ಮುಖ್ಯಮಂತ್ರಿ ಹುದ್ದೆಯಲ್ಲಿರುವಂಥ ವ್ಯಕ್ತಿಯೊಬ್ಬರ ಬಗ್ಗೆ ಅಷ್ಟು ಲಘುವಾಗಿ ಮಾತಾಡಿದ್ದು ಅವರಿಗೆ ಶೋಭೆ ಅಲ್ಲ ಅಂತ ಅನಿಸುತ್ತೆ. ನನಗನ್ಸುತ್ತೆ ಅವ್ರು ಕ್ಷಮಾಪಣೆ ಕೇಳ್ತಾರೆ ಅಂತ ಅನಿಸುತ್ತೆ ನಾನು. ಯಾಕಂದರೆ ಅವ್ರು ತುಂಬ ದೊಡ್ಡವರು, ತುಂಬ ದೊಡ್ಡವರಾದ್ರಿಂದ ಕ್ಷಮಾಪಣೆ ಅರಿವಾಗಿದೆ, ಕ್ಷಮಾಪಣೆ ಕೇಳ್ತಾರೆ ಅಂತ ನನಗನ್ಸುತ್ತೆ. ಅಲ್ಲ, ಅವ್ರ ಭಾಷೆಗಳೆಲ್ಲವೂ ಕೂಡ ಅವ್ರ ದೃಷ್ಟಿಯಲ್ಲಿ ಸರಿ ಅಂತೇಳಿ ಆದರೆ ಅದಕ್ಕೆ ಪ್ರತಿಕ್ರಿಯಿಸುವುದಿಲ್ಲ. ಆದರೆ ನನ್ನ ದೃಷ್ಟಿಯಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು, ಒಬ್ಬ ವಿರೋಧ ಪಕ್ಷ ನಾಯಕನಾಗಿದ್ದವರು, ಅಂಥ ವ್ಯಕ್ತಿಯೊಬ್ಬ ಇಂಥ ಸಣ್ಣ ಮಾತನಾಡಿದ್ದು ಮತ್ತು ಅದನ್ನೇ ಸರಿ ಅಂತಿದ್ದು ಅಕ್ಷಮ್ಯ ಅಪರಾಧ. ಯಾರನ್ನಾದರೂ ಅಪಮಾನ ಮಾಡುವಂಥ ಶಬ್ದಗಳನ್ನು ಬಳಸುವುದರ ಮೂಲಕ ಚುನಾವಣೆ ಗೆಲ್ತೇವೆ ಅಂತ ಸಿದ್ದರಾಮಯ್ಯನಂತ ಹಿರಿಯರಿದ್ದರೆ ನಮ್ಮ ದುರದೃಷ್ಟ, ಸಮಾಜದ ದುರದೃಷ್ಟ. ಭಗವದ್ಗೀತೆ ಹಿಡಿದು ಮಿತ್ ವಾ ಗ್ರಂಥಲಾಯಿಜ್ಜಿ ಲೋಕನೆ ಮುಂದೇನು ಪನ್ಪುಡು ಭಗವಾನ್ ಕೃಷ್ಣನ ನಂಬುಲೆ ಆತ್ಮಶಾಂತಿ, ಆತ್ಮ ಸನ್ಮಾನ, ಆತ್ಮವಿಶ್ವಾಸ ಮಾತಾ ಭಗವದ್ಗೀತೆದ ಸತ್ವ ಆದುಂಡು ಅಮೆರಿಕದ ಹಿಂದೂ ಸ್ವಯಂ ಸೇವಕ ಸಂಘದ ಗುರುಕಾರ್ಯರು ನಾರಾಯಣ ಚಂದಕ್ ಪಂತಿರು ಕುಡ್ಲ ಶಕ್ತಿನಗರದ ಶಕ್ತಿ ವಿದ್ಯಾಸಂಸ್ಥೆ ನಡತ್ನ ಉಪನ್ಯಾಸ ಕಾರ್ಯಕ್ರಮಟು ಆರು ಉಪನ್ಯಾಸ ಕೊರಿಯರು. ಕುಡ್ಲ ಶಕ್ತಿನಗರದ ಶಕ್ತಿ ಶಿಕ್ಷಣ ಸಂಸ್ಥೆಡು ಉಪನ್ಯಾಸ ಕಾರ್ಯಕ್ರಮ ಅಟೆಂಡ್ ಮಾಡ್ತಿದ್ದೇರು. ಅಮೆರಿಕದ ಹಿಂದೂ ಸ್ವಯಂ ಸೇವಕ ಸಂಘದ ಗುರುಕಾರ್ಯರು ನಾರಾಯಣ ಚಂದಕ್ ಉಪನ್ಯಾಸ ಕೊರಿಯರು. ಭಗವದ್ಗೀತೆ ಹಿಡಿದು ಮಿತ್ ವಾ ಗ್ರಂಥಾಲಯಜ್ಜಿ ಲೋಕನೇ ಒಂದೇನು ಪನ್ಪುಂಡು ಕಂಪ್ಯೂಟರ್ ಸೈನ್ಸ್ ಅತಂಡ ಬಾಕಿ ಓವೇ ವಿಶ್ವವಿದ್ಯಾನಿಲಯದಂಚ ಇತ್ತೆ ಕಲ್ಪನಕ್ಲು ಭಗವದ್ಗೀತೆ ಅಧ್ಯಯನ ಮಲ್ಪುಡು ವಾ ಬಗೆಟ್ಲ ಚಿಂತೆ ಬುಡ್ಚಿ ಅಧ್ಯಯನ ದುಂಬರಿಪ್ಲೆ ಭಗವಾನ್ ಕೃಷ್ಣನ್ ನಂಬುಲಿ ಆತ್ಮಶಾಂತಿ, ಆತ್ಮ ಸನ್ಮಾನ, ಆತ್ಮವಿಶ್ವಾಸ ಮಾತಾ ಭಗವದ್ಗೀತೆದ ಸತ್ವ ಆದುಂಡು ನಾರಾಯಣ ಚಂದಕ್ ಪಂಡೇರು. ಜೋಕಣ ಒಟ್ಟುಗು ಪಾತ್ರಕಥೆಯ ನಡಪಾಯಿನಾರು ಭಾರತ ಪುಣ್ಯ ಭೂಮಿಡಿ ಪುಟ್ಟದಾರು ಅಂಚಾದ ಆತ್ಮನಿರ್ಭರಡು ಶಕ್ತಿಶಾಲದ ಪುದರ್ನು ಮಿತ್ತುಕೊನೊಪ್ಪನ ಜವಾಬ್ದಾರಿ ನಿಕ್ಲಿನ ಮಿತ್ತುಂಡು ನಿಕ್ಲಿನ ಸ್ವಾಭಿಮಾನನೆ ನಿಕ್ಲಿನ ಶಕ್ತಿಯಿಂದ ನಾರಾಯಣ ಚಂದಕ್ ಪಂಡೇರು. ಶಕ್ತಿ ಸಂಸ್ಥೆದ ಆಡಳಿತಾಧಿಕಾರಿ KC ನಾಯ್ಕ್ ಗುರುಕಾರ್ಮ ವಹಿಸಿದಿತ್ತೇರು. ಬೆಳಗಾವಿದ ದುಂಬುದ MLC ಅರುಣ್ ಸಹಪುರ, ಭಾರತ್ ಫೌಂಡೇಶನ್ ಟ್ರಸ್ಟಿ ಬೊಕ್ಕ ಋತುಂ ಕರ್ನಾಟಕ ಕೇಂದ್ರದ ಮುಖ್ಯಸ್ಥರು ಸುನಿಲ್ ಕುಲಕರ್ಣಿ, ಕೋಟಿ ಗೀತಯಜ್ಞ ಪುತ್ತಿಗೆ ಮಠದ ಪ್ರಚಾರಕರು TV ರಾಮನ್,
ಆಶಾ ಚಂದಕ್, ಶಕ್ತಿ ಬರವು ಸಂಸ್ಥೆಯ ಮುಖ್ಯ ಸಲಹೆಗಾರರು ರಮೇಶ್ ಕೆ, ಶಕ್ತಿ ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಾಲರು ಪೃಥ್ವಿರಾಜ್, ಶಕ್ತಿ ವಸತಿ ಶಾಲೆ ಪ್ರಿನ್ಸಿಪಾಲರು ವಿದ್ಯಾ ಕಾಮತ್ ಕಾರ್ಯಕ್ರಮಟು ಪಾಲ್ಗೊಂಡಿರು. आप सभी विद्यार्थी अपने आप के लिए जोर से ताली बजाइए, खुद के लिए. उसका मन बहुत विशाल होता है जो दूसरों के लिए ताली बजाता है. आपने हम सबके लिए तालियां बजाई, हम आपके लिए ताली बजाते हैं. आप उतने ही गौरवशाली हैं. सारे जगत में, विश्व में, वर्ल्ड में, दुनिया में कंपटीशन ही कंपटीशन है और उसके लिए इनोवेशन की जरूरत है, नवीकरण की जरूरत है, अन्वेषण की जरूरत है, डिस्कवरी की जरूरत है, इन्वेंशन की जरूरत है, नई सोच की जरूरत है. शक्ति संस्था उसके लिए भी आपको तैयार कर रही है. ಬೆಳ್ತಂಗಡಿ ಹತ್ಯಡ್ಕದ ಉಮೇಶ್ ಪನ್ಪನಾರನ ಇಲ್ಲಡು ಕಾಳಿಂಗ ಸರ್ಪೆ ಒಂಜಿ ಪುಗ್ಗುದು ಸೋಜಿಗೆ ಉಂಡು ಬಂತದೆ. ಉಚ್ಚುಪತ್ತನ ಬಿರ್ಸೆ ಸ್ನೇಕ್ ಅಶೋಕ್ ಲಾಯ್ಲ ಕಾಳಿಂಗ ಸರ್ಪನು ಪತ್ತದು ಕಾಡ್ಗೆ ಬಿಡ್ತೇರು. ಇಲ್ಲದ ಮೇಜಿ ಫ್ಯಾನ್ ಕೈತಲು ಕಾಳಿಂಗ ಸರ್ಪೆ ತೂಜಿದು ಅವಿನ ತುರ್ತುಡು ಉಚ್ಚುಪತ್ತನಾರಡ ಪತ್ತಾದು ಕಾಡ್ಗೆ ಬುಡ್ನ ಸಂಗತಿ ಬೆಳ್ತಂಗಡಿ ಕೈತಲ್ದ ಹತ್ಯಡ್ಕಾಡು ನಡತದೆ. ಹತ್ಯಡ್ಕಾಡು ಉಮೇಶ್ ಪನ್ಪನಾರನ ಇಲ್ಲದ ಕೋಣೆಡು ಫ್ಯಾನ್ ಕೈತಲು ಪತ್ತಾಡಿ ಉದ್ದದ ಕಾಳಿಂಗ ಸರ್ಪೆ ಜೇದ್ ನಿಂತುವಿನ ಇಲ್ಲದಕ್ಲು ಪೋಡಿದು ಅಪಗನೆ ಸ್ನೇಕ್ ಅಶೋಕ್ ಲಾಯ್ಲ ಮೇರೆಗೂ ಮಾಹಿತಿ ಕೊಡ್ತೇರು. ತುರ್ತು ಜಾಗೆಗೆ ಬತ್ತಿನ ಸ್ನೇಕ್ ಅಶೋಕ್ ಲಾಯ್ಲ ಕಾಳಿಂಗ ಸರ್ಪನು ಪತ್ತದು ಕಾಡ್ಗೆ ಬಿಡ್ತೇರು. ಕುಡ್ಲದ ಕಂಕನಾಡಿ ಶ್ರೀ ಬ್ರಹ್ಮಬೈದರ್ಕಳ ಗರೋಡಿದ ವರ್ಷಾದಿ ಜಾತ್ರೆ ಗುರುವಾರ ಕೊಡಿಯೇರ್ದು ಶುರು ಆದಿತ್ತದು. ಆ ಲೆಕ್ಕಡು ಸುರುತ ದಿನ ಗೆಜ್ಜಗಿರಿ ಮೇಳೊಡ್ದು ಗೆಜ್ಜಗಿರಿ ಕ್ಷೇತ್ರ ಮಹಾತ್ಮೆ ಆಟ ನಡತ್ತಂಡು. ಈ ಪೊರ್ತುಡು ಗರೋಡಿಡು ಬುಡನ್ನೆ ಸೇವೆ ಸಂದ ಒಂದು ಪುನಃ ಪ್ರಶಾಂತ್ ಪೂಜಾರಿ ಮಸ್ಕತ್ ಮೇರೆಗೆ ಸಮ್ಮನದ ಮರ್ಯಾದೆ ಮಲ್ತೇರು. ಕೋಟಿ ಚಿಹ್ನೆಯ ದೇಬೈದಿತಿ ಮೂಲಸ್ಥಾನ ಗರೋಡಿ ಪಡುಮಲೆತ ಗೆಜ್ಜಗಿರಿಟ ಆಯ್ಬೊಕ್ಕ 2 ವರ್ಷ ಕರಿಯೊಟ್ಟಿಗೆ ಹೊಸ ಆಟದ ಮೇಳ ಕಟ್ಟದೇರು. ಶ್ರೀ ಆದಿ ಧೂಮಾವತಿ ಶ್ರೀ ದೇಬೈದಿತಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಗೆಜ್ಜಗಿರಿ ಮೇಳ ಕಟ್ಟದು ತುಳುನಾಡೋರ್ ಮೇಲೆ ಶ್ರೀ ಗೆಜ್ಜಗಿರಿ ಕ್ಷೇತ್ರ ಮಹಾತ್ಮೆ ಆಟ ಗೊಬ್ಬ ಒಂದುಲ್ಲೇರು. ಕುಡ್ಲದ ಕಂಕನಾಡಿ ಶ್ರೀ ಬ್ರಹ್ಮಬೈದರ್ಕಳ ಗರೋಡಿದ ವರ್ಷಾದಿ ಜಾತ್ರೆ ಗುರುವಾರ ಕೊಡಿಯೇರ್ದು ಶುರು ಆದಿತ್ತದು. ಆ ಲೆಕ್ಕಡು ಸುರುತ ದಿನ ಗೆಜ್ಜಗಿರಿ ಮೇಳದ ಆಟ ಅಟಣ ಮಲ್ತಿತ್ತೀರು. ಈ ಪೊರ್ತುಡು ರಂಗಸ್ಥಲೊಟ್ಟು ನಡಪಾಯಿನ ಎಲ್ಲಿಯ ಲೇಸಿಡು ಗರುಡಿಡು ಬುಡಂದೆ ಸೇವೆ ಸಂದ ಒಂದು ಪುನಃ ಪ್ರಶಾಂತ್ ಪೂಜಾರಿ ಮಸ್ಕತ್ ಮೇರೆಗೆ ಸಮ್ಮನದ ಮರ್ಯಾದೆ ಮಲ್ತೇರು. ಪ್ರಶಾಂತ್ ಪೂಜಾರಿ ಪಾತಿರ್ದು ತನ್ನ ಅಪ್ಪೆ ಲಕ್ಷ್ಮೀ ಪೂಜಾರ್ತಿ ಕೋಟಿ ಚಿನ್ನೇರ್ನ ಪಾರ್ದನ ಪನೊಂದಿತ್ತಿರು. ಅಂಚು ತನಕ ಬ್ರಹ್ಮಬೈದೇರ್ಲು ಪಂಡಾಂಡು ಇನಿತ್ತ ಸಮ್ಮನದ ಮರ್ಯಾದಿನ ಕೋಟಿ ಚಿನ್ನೇರ್ನ ಪಾದುಗು ಅರ್ಪಣೆ ಮಲ್ಪು ಎಂದು ಪಂಡೇರು. ಕಂಕನಾಡಿ ಬ್ರಹ್ಮಬೈದರ್ಕಳ ಗರೋಡಿದ ಗುರ್ಕಾರ್ಯರು ಕೆ ಚಿತ್ತರಂಜನ್ ಗುರ್ಕಾರ್ಮೆ ವಹಿಸಿದಿತ್ತೇರು. ದುಬೈ ಬಿಲ್ಲವ ಸಂಘದ ದುಂಬದ ಗುರ್ಕಾರ್ಯರು ಜಿತೇಂದ್ರ ಸುವರ್ಣ ಮಲ್ಲ ಬಿನ್ನೆರಾದು ಪಾಲ್ದೊಂಡೇರು. ಗರೋಡಿದ ಆಡಳಿತ ಮುಕ್ತೇಸರಿರು ಬೊಕ ಮುಕ್ತೇಸರಿರು ಒಟ್ಟುಗಿತ್ತಿರು. ಪೊರ್ತು ಕಂತಂಗ ಗೆಜ್ಜಗಿರಿ ಕ್ಷೇತ್ರ ಮಹಾತ್ಮೆ ಆಟ ಶುರುವಾಂಡು. ಗರೋಡಿದ ಗುರ್ಕಾರ್ಯರು ಆಡಳಿತ ಮುಕ್ತೇಸರಿರು ಬೊಕ ಮುಕ್ತೇಸರಿರು ಊರ ಪರವೂರ ದೈವ ಭಕ್ತರು ಆಟದ ಅಭಿಮಾನಿಲು ಬೆರ್ಮೇರು ಕೋಟಿ ಚೆನ್ನೇರು ದೇಬೈದಿತಿ ಮಾಯಂದಾಲು ಬೊಕ ಪರಿವಾರ ದೈವಲೆನ ಇಂಬುನಟ್ಟೊಂದು ಆಟ ತುಯ್ಯರು. ಹೆಂಡತಿಯಷ್ಟು ಸೌಂದರ್ಯವತಿ ಇನ್ನೊಬ್ಬಳು ಇಲ್ಲ ಎನ್ನುವಂತ ಕಾರಣದಿಂದಲಾಗಿ ಹೊಗಳುವುದಲ್ಲ. ಹಾಗೆಂದು ಸಂಚಾರವನ್ನು ಮಾಡ್ತಾ ಇರ್ತೇನೆ ಭಗವಂತ. ನಮ್ಮೆಟೆ ಇತ್ತನೆ ಪಾಪದ ಎಲ್ಲ ವಾಯನೆ ಮದಿಮ್ಯಾನ್ ಎಂಬಯ ಲೋಕವ ಸಿದ್ದರಾಮಯ್ಯರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯರನ್ನು ನಾಯ್ದ ಕಿನ್ನಿಗೆ ಸಮಮಾಲ್ತದ ಪಾತಿರ್ದು ಕಾಂಗ್ರೆಸ್ ಸಂಸ್ಕೃತಿನ ಜನಕ್ಲೆಗೆ ತೋಜಾದ ಕೊರ್ತಿருந்து ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಗುರ್ಕಾರ್ಯರು ಸುದರ್ಶನ್ ಬೆದ್ರಾ ಪಂತೇರು. ಆರ್ ಕುಳ್ಳಡು ಸುದ್ದಿ ಕುಟುಡು ಪಾತಿರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಗುರ್ಕಾರ್ಯರು ಸುದರ್ಶನ್ ಮೂಡುಬಿದ್ರೆ ಕುಳ್ಳಡು ಸುದ್ದಿ ಕುಟುಡು ಪಾತಿರ್ದು ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯರನ್ನು ನಾಯ್ದ ಕಿನ್ನಿಗೆ ಸಮಮಾಲ್ತದ ಪಾತಿರ್ದು ಕಾಂಗ್ರೆಸ್ ಸಂಸ್ಕೃತಿನ ಜನಕ್ಲೆಗೆ ತೋಜಾದ ಕೊರ್ತಿருந்து ಪಂಡೇರು. ಪ್ರತಿಯೊಂಜಿ ಮುರ್ಕೋಡ್ಲ ದೇವೇರಿನ ತೂಪನ ಎಂಕ್ಲೆಗ್ ಸಿದ್ದರಾಮಯ್ಯರನ್ನು ಒಯ್ಕ್ಲ ಸಮಮಲ್ತ ಪಾತಿರಿರ ಶಬ್ದೋಲೆ ತಿಕ್ಕುಜಿ
ಅರಿನವ ಪ್ರಾಣಿಗಳ ಸಮ ಮಲ್ಪುಜಿ ಮಾನಸಿಕ ಸರಿದಾಂತಿನಂಚ ದಿನಕ್ಕೊಂಜಿ ಪಾತಿರ್ವಿರು ಆಂಡ ಅವು ಸಿದ್ದರಾಮಯ್ಯರ್ನ ಪಾತಿರನ ಅತ್ತು ಕಾಂಗ್ರೆಸ್ ಪಕ್ಷದ ಪಾತಿರನ ಅಂದು ಡಿ.ಕೆ. ಶಿವಕುಮಾರ್ ತೆರಿಪಾವಡು ಸಿದ್ದರಾಮಯ್ಯ ಪಂಡನ ಪಾತಿರೆಗೂ ವಿರೋಧ ಮಲ್ಪುವ ಆರು ಮಾಪು ನಟ್ಟೋಡು ಆರೆನ 10 ದೀಪನ ಕೆಲಸನು ಕೆಪಿಸಿಸಿ ಗುರ್ಕಾರ್ಯರು ಮಲ್ಪೊಡೊಂದು ಸುದರ್ಶನ್ ಮೂಡಬಿದ್ರೆ ಪಂಡೇರು ಪಕ್ಷದ ಮಾಹಿತಿದಾರರು ರವಿಶಂಕರ್ ಮಿಜಾರ್ ಜಗದೀಶ್ ಶೇನವ ಇಂಚ ಪಕ್ಷದ ನಾಯಕರು ಸುದ್ದಿ ಕೂಟೊಡಿತ್ತೇರು. ಭಾರತೀಯ ಜನತಾ ಪಾರ್ಟಿ ಕೇವಲ ಅಧಿಕಾರವನ್ನು ಮಾಡಬೇಕು ಎನ್ನುವ ದೃಷ್ಟಿಯಿಂದ ಸ್ಥಾಪನೆಯಾದಂಥ ಪಾರ್ಟಿ ಅಲ್ಲ. BJPಯ ಮೂಲ ಉದ್ದೇಶ ಇರುವಂಥದ್ದು ರಾಜಕಾರಣದ ಮುಖಾಂತರ ಈ ದೇಶದಲ್ಲಿ ಪರಿವರ್ತನೆ ಆಗಬೇಕು. ನಮ್ಮ ರಾಜಕಾರಣ ರಾಷ್ಟ್ರೀಯ ವಿಚಾರಧಾರೆಯ ಜೊತೆ ಅದು ಕೆಲಸ ಮಾಡಬೇಕು. ರಾಷ್ಟ್ರೀಯ ವಿಚಾರಧಾರೆಯನ್ನು ಬಿಟ್ಟು ಕೆಲಸ ಮಾಡಿದಂಥ ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ನೆಲಕಚ್ಚಿದೆ. ರಾಷ್ಟ್ರೀಯ ವಿಚಾರಧಾರೆಯನ್ನು ಇಟ್ಕೊಂಡು ಕೆಲಸ ಮಾಡಿದಂಥ ನಮ್ಮ BJP ಮಾತ್ರ ಇವತ್ತು ಜಗತ್ತಿನ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಇವತ್ತು ಮೂಡಿ ಬಂದಿದೆ. ಈಗ ಡಾಕ್ಟರ್ ಅಬ್ದುಲ್ ಕಲಾಂ ಅವರನ್ನು ರಾಷ್ಟ್ರಪತಿ ಮಾಡಿದ್ದೇ BJP. ನಮ್ಮ ರಾಜ್ಯ ಅಧ್ಯಕ್ಷರ ಬಗ್ಗೆ ಕಾಂಗ್ರೆಸ್ಸಿನ ಪ್ರಶಂಸೆಗಳು ಅಥವಾ ನಮಗೆ ಬೇಕಾಗಿಲ್ಲ, ಅಥವಾ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನಂಥ ವ್ಯಕ್ತಿ, ಸಂಸ್ಕೃತಿ ಇಲ್ಲದ, ನಾಲಿಗೆಯಲ್ಲಿ ಹಿಡಿತ ಇಲ್ಲದ ಸಿದ್ದರಾಮಯ್ಯನವರು ಅವರ ಹೇಳಿಕೆಯನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಈಗಿರುವಂಥ ಮುಖ್ಯಮಂತ್ರಿಗೆ ಯಾವ ರೀತಿಯ ಗೌರವ ಕೊಡಬೇಕು ಎನ್ನುವ ಕನಿಷ್ಠ ಜ್ಞಾನ ಇಲ್ಲದ, ಪರಿಜ್ಞಾನ ಇಲ್ಲದಂಥ ಸಿದ್ದರಾಮಯ್ಯರವರನ್ನು ಯಾವುದಕ್ಕೆ ಹೋಲಿಸಬೇಕು ಎಂಬುದಕ್ಕೆ ನಮ್ಮಲ್ಲಿ ಪದಗಳೇ ಸಿಗ್ತಾ ಇಲ್ಲ. ಕಾಂಗ್ರೆಸ್ಸಿನ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ನೀನು ಹೇಳಿಕೆ ಕೊಟ್ಟಿದ್ದಾರೆ, ನಾಯಿಯನ್ನು ನಾವು ನಾರಾಯಣನಿಗೆ ಹೋಲಿಸ್ತೇನೆ, ನಾಯಿ ಹೇಳಿದರೆ ಅದು ಭಗವಂತನಿಗೆ ಸಮಾನ. ಯಾಕೆಂತೇಳಿದರೆ ಪ್ರತಿಯೊಂದು ಪ್ರಾಣಿಯಲ್ಲಿ ಕೂಡ ಭಗವಂತನನ್ನು ಕಂಡಿರುವಂಥ ಸಂಸ್ಕೃತಿ ನಮ್ಮದು. ಒಟ್ಟು ಮಾನಸಿಕ ಅಸ್ವಸ್ಥರಂತೆ ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯ ಅವರ ಹೇಳಿಕೆಯ ಅಥವಾ ಕಾಂಗ್ರೆಸ್ಸಿನ ಹೇಳಿಕೆಯ? ಇದನ್ನು ರಾಜ್ಯದ ಅಧ್ಯಕ್ಷರು, ಕಾಂಗ್ರೆಸ್ನ ಅಧ್ಯಕ್ಷರು ಅದನ್ನು ಸ್ಪಷ್ಟಪಡಿಸಬೇಕು. ಈ ರೀತಿ ಸಂವಿಧಾನದ ಹುದ್ದೆಯಲ್ಲಿರುವಂಥ ವ್ಯಕ್ತಿಗಳನ್ನು ಪ್ರತಿ ಬಾರಿ ಅವಹೇಳನ ರೀತಿಯಲ್ಲಿ ಮಾತಾಡುವುದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. ಇದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಸಿದ್ದರಾಮಯ್ಯನವರು ಮಾಡ್ತಿರುವಂಥ ಪ್ರಚಾರವನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. ಅವರು ಈ ರಾಜ್ಯದ ಜನತೆಯ ಮುಂದೆ ಕ್ಷಮೆಯನ್ನು ಯಾಚಿಸಬೇಕು, ಅಥವಾ ಮುಂದಿನ ಚುನಾವಣೆಯಲ್ಲಿ ಈ ರಾಜ್ಯದ ಜನತೆ ಸಿದ್ದರಾಮಯ್ಯರವರನ್ನು ಎಲ್ಲಿ ಇಡಬೇಕು ಅಲ್ಲಿ ಇಡ್ತಾರೆ. ಅಷ್ಟು ಆತ್ಮವಿಶ್ವಾಸ ಇವತ್ತು ನಮ್ಮಲ್ಲಿದೆ. ಈ ದೇಶದ ಭವಿಷ್ಯಕ್ಕೆ, ಈ ದೇಶದ ರಕ್ಷಣೆಗೆ ಇವತ್ತು ದೊಡ್ಡ ತಲೆನೋವಾಗಿರುವಂಥದ್ದು ಒಂದು ಭಯೋತ್ಪಾದನೆ, ಇನ್ನೊಂದು ಲವ್ ಜಿಹಾದ್. ಇದು ಇವತ್ತು ಲವ್ ಜಿಹಾದನ್ನು ಕೂಡ ಕೋರ್ಟ್ ಕೂಡ ಇವತ್ತು ಒಪ್ಕೊಳ್ತಾ ಇದೆ. 1 ತಿಂಗಳ ಅವಧಿಯಲ್ಲಿ ಇಡೀ ದೇಶದ ಬೇರೆ ಬೇರೆ ಭಾಗದಲ್ಲಿ ಎಲ್ಲೆಲ್ಲಿ ಅಮಾಯಕ ಮುಗ್ಧ ಹೆಣ್ಮಕ್ಕಳು ಅದಕ್ಕೆ ಬಲಿಯಾಗಿದ್ದಾರೆ, ಎಷ್ಟು ಜನ ತನ್ನ ಜೀವವನ್ನು ಕಳ್ಕೊಂಡಿದ್ದಾರೆ, ಎಲ್ಲ ಇತಿಹಾಸ ಇವತ್ತು ಮಾಧ್ಯಮದ ಮುಂದೆ ನಮ್ಮ ಕಣ್ಮುಂದೆ ಬರ್ತಾ ಇದೆ. ಲವ್ ಜಿಹಾದ್ ಇರ್ಬೋದು, ಮತಾಂತರ ಇರ್ಬೋದು, ಭಯೋತ್ಪಾದನೆ ನಿಗ್ರಹ ಆಗಬೇಕಾದ್ರೆ BJP ಅಧಿಕಾರದಲ್ಲಿ ಇರಬೇಕು. ಈ ದೇಶದಲ್ಲಿ ಮೊದಲ ಬಾರಿಗೆ ಪ್ರಕೋಷ್ಠಗಳ ಸಮಾವೇಶವನ್ನು ಆಯೋಜನೆ ಮಾಡಿದ್ದು ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತದೆ. ಬಂಟ್ವಾಳ ತಾಲೂಕು ಆಮದ ಪದವು ವಲಯ ಬಂಟೇರ್ನ ಸಂಘದ ನಿಲೆಟ್ ಆಲದ ಪದವದ ಸಂಘದ ಜಾಗಿಡ್ 2 ಕೋಟಿ ರೂಪಾಯಿ ಖರ್ಚಿಡು ಕಟ್ಟಿರ ಉದ್ದೇಶ ದೀವನ್ನ ಪದವು ಬಂಟೇರ್ನ ಭವನದ ಶಿಲಾನ್ಯಾಸ ಲೇಸು ಗುರುವಾರ ಧಾರ್ಮಿಕ ವಿಧಿವಿಧಾನೊಡನೆ ಕರಿತದು ನಡೆತಂದೆ. ಬಂಟ್ವಾಳ ತಾಲೂಕು ಆಮದ ಪದವು ವಲಯ ಬಂಟೇರ್ನ ಸಂಘದ ನಿಲೆಟ್ ಆಲದ ಪದವದ ಸಂಘದ ಜಾಗಿಡ್ 2 ಕೋಟಿ ರೂಪಾಯಿ ಖರ್ಚಿಡು ಕಟ್ಟಿರ ಉದ್ದೇಶ ದೀವನ್ನ ಪದವು ಬಂಟೇರ್ನ ಭವನದ ಶಿಲಾನ್ಯಾಸ ಲೇಸು ಗುರುವಾರ ಧಾರ್ಮಿಕ ವಿಧಿವಿಧಾನೊಡನೆ ಕರಿತದು ನಡೆತಂದೆ. ವಾಮದ ಪದವು ವಲಯ ಬಂಟೇರ್ನ ಸಂಘದ ಗುರ್ಕಾರ್ಯರು ವಸಂತ ಶೆಟ್ಟಿ ಕೇದಗಿ ಗುರ್ಕಾರ್ಮೆಡ್ ಒಡಿಯೂರು ಬೊಕ್ಕ ಕೊಂಡೆಊರು ಸ್ವಾಮೀಜಿಲು ಇತ್ತದು ಬೊಂಬೈದ ಹೇರಂಬ ಇಂಡಸ್ಟ್ರೀಸ್ ಆಡಳಿತ ನಿರ್ದೇಶಕರು ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಪದವು ಬಂಟೇರ್ನ ಭವನ ಕಟ್ಟೆರೆ ಶಿಲಾನ್ಯಾಸ ಮಲ್ತೇರು. ಸಭಾಲೇಸುಡು ಸಂಘದ ಮರ್ಯಾದಿ ಸಲಹೆಗಾರರು ಅಶೋಕ್ ಪಕ್ಕಳ ಎದುಕೊಂಡಿರು.
MRG ಗ್ರೂಪ್ ಗುರ್ಕಾರಿರು ಪ್ರಕಾಶ್ ಶೆಟ್ಟಿ ಬಂಜಾರ ತುಡರಬೊಳ್ಪು ಪೊತ್ತಾದು ಕಾರ್ಯಕ್ರಮ ಉದಿಪನ ಮಲ್ತೇರು. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಬೊಕ್ಕ ಕೊಂಡೆಊರು ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ಕೊರಿಯರು. ಒಂಜಿ ಪಾತೆರುಂಡು ಪುನರ್ವಿತ್ತಂ ಪುನರ್ಮಿತ್ರಂ ಪುನರ್ಭಾರ್ಯ ಪುನರ್ಮಹಿ ಏತತ್ ಸರ್ವಂ ಪುನರ್ಲಭ್ಯಂ ನ ಶರೀರ ಪುನಃ ಪುನಃ. ಪಣವಳು ಎಲ್ಲ ನಂಗೆ ಗಳಿಕೆ ಮಂತನೊಳಿಗೆ, ಮಿತ್ರರನ್ನ ಎಲ್ಲ ಗಳಿಕೆ ಮಂತನೊಳಿಗೆ, ಇಲ್ಲಿ ಬೊಕೊಂಜೆಲ್ಲ ನಂಗೆ ಬೊಕ್ಕ ಗಳಿಕೆ ಮಾ ಪುನರ್ ನೆನೆಲ್ಲ ಲಭ್ಯ ಹಾಕೊಂಡು ನಂಗೆ ಅವು ಅಂತ ಅಂಚ ಅಂದೆ ಈ ಶರೀರ ಮಾತ್ರ ಎಲ್ಲತಿ ಕುಜೀನ್ ಸಾರ್ಥಕತೆ ಮಂತು ನೋಡು. ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ ಎಂದು ಪಂಡೇರು. ಇನಿ ನಂಗೆ ಬಂಟ ಸಮಾಜ ಒಟ್ಟು ಸಮಾಜಗೂ ಆಸ್ತಿ ನೆನಪಿನಕ್ಕೆ ಒಂಜಿ ಸಾಕ್ಷಿಯೇರಂದ್ಕೆ ನಮ್ಮ ಸ್ವಾಮಿಲುಳ್ಳೇರು ಒಟ್ಟಿಗೆ ಸ್ವಾಮಿಲುಳ್ಳೇರು ನಿಜವಾದ ಅರೆಗೊಂಜಿ ಎಡ್ಡೆಪ್ಪು ಈ ಸಂದರ್ಭಡು ಬಯಕೊಡು ದಯದಿಕೆಂಡ ಸಮಾಜದ ಕಾಳಜಿ ಅರೆಡ ಉಂಡು. ಸ್ವಾಮಿಲು ಅಂತ ಬಂದಿಗೆ ಒಟ್ಟು ಸಮಾಜದ ಒಂಜಿ ಕರ್ತವ್ಯ ಉಂಡು. ಸಮಾಜದ ಒಟ್ಟು ಸಮಾಜವನ್ನು ಗಟ್ಟಿ ಮಲ್ಪೊಡು ದಂಡ ಸ್ವಾಮಿನ ಕ್ರೀಡಾಂಚಿನ ಒಂಜಿ ಚಾತುರ್ಪು ಬೋಡು ಒಂಜಿ ಒಗ್ಗಟ್ಟು ಬೋಡು ಅಪಗ ಮಾತ್ರ ಅವು ಕಟ್ಟದ ಬಳೆ ಪೈರಿಗೆ ಸಾಧ್ಯತೆ ಉಂಡು. ಏನ್ ಬಂದ್ಬಣೆ ಬಂಟ ಸಮಾಜ ಅಂತ ಪಂಡ ಒಟ್ಟು ಆತ್ಮವಿಶ್ವಾಸಗೂ ನೆನೊಂಜಿಪುದರು ಬಂಟ ಸಮಾಜ, ಕ್ರಿಯಾಶೀಲತೆಗೆ ನೆನಂಜಿಪುದರು ಬಂಟ ಸಮಾಜ, ದಾನ ಧರ್ಮಗೂ ನೆನಂಜಿ ದೆರ್ತನ ಕೈ ಅಂದ್ಕೊಂಡು ಬಂಟ ಸಮಾಜ. ದೊಡ್ಡ ಕೆಲಸವನ್ನು ಮಾಡಿದಾಗ ಸಣ್ಣವರು ದೊಡ್ಡವರಾಗಿ ಬಿಡುತ್ತೇವೆ. ಕೆಲವೊಮ್ಮೆ ಸಣ್ಣ ಕೆಲಸವನ್ನು ದೊಡ್ಡವರು ಮಾಡಿದರೂ ಆ ಕೆಲಸಕ್ಕೂ ದೊಡ್ಡ ಮಹತ್ವವು ಬರುತ್ತದೆ ಎಂಬುದಕ್ಕೆ ನಮ್ಮ ದೇಶದಲ್ಲಿ ಒಳ್ಳೆಯ ಉದಾಹರಣೆ ಇದೆ. ಸ್ವಚ್ಛ ಭಾರತ ಅಂತ ಒಂದು ದೊಡ್ಡ ಯೋಜನೆಗೆ ನಮ್ಮ ಪ್ರಧಾನಮಂತ್ರಿಯವರು ಕೈಗೆತ್ತಿಕೊಂಡ ಕಾರಣ ಸಾಮಾನ್ಯರು ಸಹ ಪೊರಕೆಯನ್ನು ಮಾಯ್ಪುದ ಸೂಡಿ ಇಡಿಸೂಡಿಯನ್ನು ಹಿಡಿಲಿಕ್ಕೆ ಅಭಿಮಾನ ಪಟ್ಟರು. ಅಂದರೆ ಒಂದು ಇಡಿಸೂಡಿಗೂ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಇಡಿಸೂಡಿ ಹಿಡಿದು ಎಂಬ ಕಾರಣಕ್ಕೆ ಆ ಇಡಿಸೂಡಿಗೂ ಬೆಲೆ ಬಂತು. ಆಡಳಿತ ನಡೆಸುವಂತಹ ಸಾಮರ್ಥ್ಯದಿಂದಾಗಿ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿಯಲ್ಲಿ ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ಸಮಾಜ. ಹಾಗಾಗಿ ಈ ವಾಮದ ಪದವಿನಂತಹ ಈ ಪ್ರದೇಶದಲ್ಲಿ ಬಹುಶಃ ಈ ಊರಿಗೆ ವಿಶಿಷ್ಟವಾದಂತಹ ಒಂದು ದೊಡ್ಡದಾದಂತಹ ಕೊಡುಗೆ ಈ ಮಣ್ಣಿನಲ್ಲಿ ಬೆಳಗಲಿಕ್ಕಿದೆ. ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಪಾತಿರ್ದು ಒಂಜಿ ಸಜ್ಜಿದ ಬಂಟೇರ್ನ ಭವನ ಕಟುನೆತ ಒಟ್ಟುಗೂ ನನದ ದಿನಕ್ಲೆಡು ಸಾಮಾಜಿಕ ಎಡ್ಡೆಪ್ಪುದ ಪಾಕ ಕಾರ್ಯಕ್ರಮಗಳು ನಡಪಡಂದು ಎಡ್ಡೆಪ್ಪು ಬಯಕೆರು. ಹಿಂದೂ ಸಮಾಜನ ಗಟ್ಟಿ ಅನ್ಪಡ ಬಂಟ ಸಮಾಜನ ಸುರು ಗಟ್ಟಿ ಅನ್ಪಡು ಅವು ನಮ್ಮ ಕೆಲಸ. ಬಂಟೇರಿತ್ತನ ಹಿಂದೂ ಸಮಾಜ ಸ್ಟ್ರಾಂಗ್ ಆಪಣು ಬಾಕಿದ ಮಾತು ಉಂಡು. ಸುರು ನಮ್ಮ ಸಮಾಜನ ಗಟ್ಟಿ ಮಲ್ಪಡು, ನಮ್ಮ ಸಮಾಜನ ಗಟ್ಟಿ ಮಲ್ತಿ ಬುಕ್ಕ ನಾವು ಬಾಕಿ ಸಮಾಜನ ಗಟ್ಟಿ ಮಲ್ಪುಗ ತೂಕ ಎಂದು ಮಲ್ಪು ನಂಜಿ ಉದ್ದೇಶ. ಇತ್ತೆ ಸದ್ಯೋಡು ಇಡೀ ನಮ್ಮ ತುಳುನಾಡು ಬಂಟ ಸಮಾಜ ಒಂಜಿ ಜಾಗೃತಿ ಒಂದುಂಡು. ಈ ಏರಿಯಾಡು 80% ಬಣ್ಸಿಗೆ ನಂಗೆ ಕೇಂದ್ರ ಭಾರಿ ಖುಷಿಯಾಣ. 80% ಬಂಟೇರು ಈ ಏರಿಯಾಡು. ಇನ್ನಿತ್ತ ದಿನೊಟ್ಟು ಈತ ಭಾರಿ ಶೋಕದ ಒಂಜಿ ಜಾಗೆ ಮಲ್ತೇರು. ಅಮ್ಮಣ್ಣಾಗ ಅಮ್ಮು ಶೆಟ್ರಿಗೆ ನಿಜವಾದ ಧನ್ಯವಾದ ಮಲ್ಪೇನು. ಇರ್ನ 1 ಎಕರೆ 35 ಸೆನ್ಸ್ ಜಾಗೇನು ಇನಿ ಸಮಾಜಗೂ ಸಮರ್ಪಣೆ ಮಲ್ಪನಂಚಿನ ಉದಾರ ವ್ಯಕ್ತಿತ್ವ, ಉದಾರ ಮನಸ್ಸು
ಅರಡ ಇತನವು ಐಕ್ ನಿಜವಾದ ಇರೆಗೆ ಧನ್ಯವಾದ ಕೊರಡು. ಪ್ರಕಾಶ್ ಶೆಟ್ಟಿ ಪಾತಿರ್ದು ಏರ್ಯಾವಡು ತನ್ಕುಲು ಬೆನ್ನೆಟ್ಟು ಒಂಜಾತ ಸಮಾಜದ ಏಳಿಗೆಗೆ ದಿತ್ತದೀವಡು ಅಪಗ ಮಾತ್ರ ಇಡೀ ಮನುಷ್ಯತ್ವ ಪಡೆಯೊಲಿಂದು ಪಂಡೇರು. ಶಿಲಾನ್ಯಾಸ ಮಂತದಿನ ಕಾರ್ಯಕ್ರಮ ಅವು ಭಾರಿ ಅದ್ಭುತವಾದ ಕಾರ್ಯಕ್ರಮ. ಅಲ್ಪ ನಮ್ಮ ಶಿಲಾನ್ಯಾಸದ ಕಲ್ಲಿದ್ದು ದೇವರಿಗೆ ಪೂಜೆ ಮಲ್ತದೆ. ಇಂದು ಭವನ ಪುರ್ಲುಡು ಸಮಯಡು ನಿರ್ಮಾಣ ಆವಡು ಪಂಪಿನ ಮಾತಿನ ಉದ್ದೇಶ ನೆರವೇರುಡು ಪಂದು ನಮ್ಮ ಮಾತೆಲ್ಲ ಒಟ್ಟು ಸೇರಿದು ಮಲ್ಪನಂಚಲ್ಲಿ ಕೆಲಸ. ನಮ್ಮ ಮಾತ ಭಾಗ್ಯವಂತರು, ನಮ್ಮ ಬಣ್ಸಂಗರು ಪುಟ್ಟದಾನ್ ಪಂಪಿನಕ್ಕೆ ನಮ್ಮ ಭಾಗ್ಯವಂತರು. ಎಂಕ ಬಂಟ್ರೆ ಬಂದರೆ ಎಂಕೆ ಹೆಮ್ಮೆ ಅವನು. ನಮ್ಮ ಬಂಟರ ಭವನದ ಪ್ರತಿಯೊಂದು ಬಂಟರ ಭವನದ ಆ ವಲಯದ ಅಧ್ಯಕ್ಷರೇ ನಂಗೆ ಗುರುಗಳು, ಸ್ವಾಮೀಜಿಗಳು ಉಳ್ಳೇರು. ಅಗಲು ನಮ್ಗೆ ಆಶೀರ್ವಾದ ಮಲ್ಪಿಯರು. ಅಲ್ಲಿ ನಿಜವಾದ ಆ ವಲಯಡು ಏರು ನಮ್ಮ ಆರ್ಥಿಕವಾದ ಹಿಂದುಳಿದಗಳು ಉಳ್ಳೇರು. ಅಗಲಿಗೆ ಸಹಾಯ ಸಲಹೆ ಸಹಕಾರ ಮಲ್ಪನ ಒಂದು ಕೆಲಸ ನಮ್ಮ ಪ್ರತಿಯೊಂದು ಆ ಬಂಟರ ವಲಯದ ಅಧ್ಯಕ್ಷರ ಮುಖಾಂತರ, ಆ ಸಂಘದ ಮುಖಾಂತರ, ಆ ಭವನದ ಮುಖಾಂತರ ಒಂದು. ಶಾಸಕರು ರಾಜೇಶ್ ನಾಯ್ಕ ಉಳಿಪಾಡಿ, ದುಂಬುದ ಮಂತ್ರಿ ಬಿ ರಮಣತ್ರೈ, ದಕ್ಷಿಣ ಕನ್ನಡ ಪೇರು ಉತ್ಪತ್ತಿ ದಕ್ಷಿಣ ಸಹಕಾರಿ ಒಕ್ಕೂಟದ ಗುರುಕಾರ್ಯರು ಕೆಪಿ ಸುಚರಿತ ಶೆಟ್ಟಿ, ಉದ್ಯಮಿ ಶಶಿಧರ ಶೆಟ್ಟಿ ಬರೋಡ, ಬಂಟೇರ್ನ ಸಂಘ ಬಂಟ್ವಾಳದ ಗುರುಕಾರ್ಯರು ಚಂದ್ರಹಾಸ ಡಿ ಶೆಟ್ಟಿ ರಂಗೋಲಿ, ಉದ್ಯಮಿ ಲೈನ ರಾಜೇಂದ್ರ ಶೆಟ್ಟಿ ಹುಬ್ಬಳ್ಳಿ, ಉಪೇಂದ್ರ ಶೆಟ್ಟಿ ಬೆಂಗಳೂರು, ವಿಶ್ವನಾಥ ಶೆಟ್ಟಿ ಕಾರ್ನೀರೆ, ಶಶಿಧರ ನಾಯ್ಕ ಗೋವಾ, ರಮೇಶ್ ಶೆಟ್ಟಿ ಗೋವಾ, ಜಗನ್ನಾಥ ಚೌಟ ಬದಿಗುಡ್ಡೆ, ಜಯರಾಮ್ ಶೆಟ್ಟಿ ಬೆಳ್ತಂಗಡಿ, ಶ್ರೀಧರ ಶೆಟ್ಟಿ ಮೇಗಿನಗುತ್ತು, ಸುಧಾಕರ್ ಪುಂಜ ಸುರತ್ಕಲ್, ಪ್ರವೀಣ್ ಶೆಟ್ಟಿ ಬೊಂಬಾಯಿ, ಜಗನ್ನಾಥ ಶೆಟ್ಟಿ ಬೊಂಬೈ, ಭಾರತಿ ರಾಜೇಂದ್ರ, ರಮಯಸ್ ಭಂಡಾರಿ, ಶಾಲಿನಿ ಶ್ರೀಧರ್ ಶೆಟ್ಟಿ, ಜಗದೀಶ್ ಶೆಟ್ಟಿ ನೆಲ್ಲಿಗಟ್ಟೆ, ನಿಶಾಂತ್ ಆಳ್ವ, ಜಯಪ್ರಕಾಶ್ ಶೆಟ್ಟಿ ಬುಲೇರಿ, ವಕೀಲರು ಚೇತನ ರಾಮಚಂದ್ರ, ಪ್ರಜ್ವಲ್ ಶೆಟ್ಟಿ ಪಾಲ್ದೆತೊಂಡಿರು. ಜಾಗಿದ ದಾನಿಲು ಪದವು ವಲಯ ಬಂಟೇರ್ನ ಸಂಘದ ಮರ್ಯಾದಿ ಗುರುಕಾರ್ಯರು ಅಮ್ಮುರೈ ಹರ್ಕಾಡಿ ಬೊಕ ಆರಿನ ಬುಡಿದಿಗ್ ಸಮ್ಮನದ ಮರ್ಯಾದಿ ಮಲ್ತಿರು. ಕಿಶೋರ್ ಕುಮಾರ್ ಭಂಡಾರಿ ಬೊಳ್ಳೂರು ಕಾರ್ಯಕ್ರಮ ಸುಧಾರ್ತಿರು. ರಮೇಶ್ ಶೆಟ್ಟಿ ವಾಮದ ಪದವು ಸೊಲ್ಮೆ ಸಂದಾಯರು. ಶಿಲಾನ್ಯಾಸ ದುಂಬತ್ತ ಭರತನಾಟ್ಯ ಅಕ್ಕೇರಿಗೆ ಸತೀಶ್ ಶೆಟ್ಟಿ ಪಟ್ಲ ಬೊಕ ಪುದರ್ ಪೊಯ್ಯಿ ಅರ್ಥ ಪನ್ಪುನಕ್ಲೆಡ್ದು ತಾಳಮದ್ದಲೆ ಕೂಟ ನಡತ್ತಂಡು. ಇಡಗಿನಿತ ನಮ್ಮ ಕುಡ್ಲ ತೋಳು ವಾರ್ತೆಯಲ್ಲಿ ಮುಗಿಂಡು ನನಲಾತು ಸುದ್ದಿ ಬೊಕ ಮನರಂಜನೆಗೆ ತೂವೊಂದಿಪ್ಲೆ ನಮ್ಮ ಕುಡ್ಲ 24/7 ಸೊಲ್ಮೇಲೆ.